ಯಾವುದೇ ಸರ್ಕಾರ ಬಂದರೂ ತೆರಿಗೆ ಹಾಕಲೇಬೇಕು. ಆದರೆ ತೆರಿಗೆಯನ್ನು ಯಾವ ವಸ್ತುವಿಗೆ ಎಷ್ಟು ಹಾಕಬೇಕು ಎನ್ನುವುದು ಮುಖ್ಯ. ಆದರೆ ಬಿಜೆಪಿ ಸರ್ಕಾರದಲ್ಲಿ ಆಡಳಿತ ನಡೆಸಲು ದುಡ್ಡಿಲ್ಲದ ಕಾರಣ ಮೊಸರು ಮಜ್ಜಿಗೆಗೆ ಕೂಡ ತೆರಿಗೆ ಹಾಕಲು ಮುಂದಾಗಿದೆ ಅಂತ ಸಾಮಾಜಿಕ ಹೋರಾಟಗಾರ ಎಂಜಿ ಹೆಗಡೆ ವ್ಯಂಗ್ಯ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಜಿಎಸ್ಟಿ ಹೊರಗೆ ನಮ್ಮ ಕುಡ್ಲ ವಾಹಿನಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಹಾಕಿ ಅದನ್ನು ಏರಿಸಿಕೊಂಡೇ ಹೋಗುವುದರಲ್ಲಿ ಅರ್ಥ ಇಲ್ಲ. ಆದಾಯದ ಮೂಲವನ್ನ ಖರ್ಚುಗಳನ್ನ ತುಗಿಸಿಕೊಂಡು ಹೋಗುವವರಿಗೆ ತುಂಬಾ ಕಷ್ಟವಾಗುತ್ತೆ. ಮಂಡಕ್ಕಿಗೂ ಟ್ಯಾಕ್ಸ್ ಹಾಕಿದ್ರೆ ಇನ್ನೇನು ಉಳಿಯಿತು. ತೆರಿಗೆ ಹಾಕುವ ಬಗ್ಗೆ ವಿರೋಧ ಇಲ್ಲ. ಆದರೆ ಆರ್ಥಿಕ ಸ್ಥಿತಿ ಸರಿ ಇಲ್ಲದ ಈ ಸಂದರ್ಭದಲ್ಲಿ ನೀವ್ಯಾಕೆ ಸ್ಮಾರ್ಟ್ ಸಿಟಿ ಅಲಂಕಾರ ಮಾಡಲು ಹೊರಟಿದ್ದೀರಿ? ಆ ದುಡ್ಡನ್ನು ಇದಕ್ಕೆ ಹಾಕಿ ಎನ್ನುವುದೇ ನಮ್ಮ ಆಗ್ರಹ ಅಂತ ಹೇಳಿದ್ದಾರೆ. ಲೀಸ್ಟ್ ಐಟಮ್ ಅಂತ ಕರೆಯೋದು ಮಜ್ಜಿಗೆನೆಲ್ಲ ಉಂಟಲ್ಲ, ಮಜ್ಜಿಗೆನೆಲ್ಲ ಲೀಸ್ಟ್ ಅಮೌಂಟ್ ಅಂತ ಕರೆಯೋದು. ಅದಕ್ಕೆಲ್ಲ ನೀವು ತೆರಿಗೆ ಹಾಕ್ತೀರಿ ಅಂತ ಆದರೆ ಅದು ಖಂಡಿತವಾಗಿಯೂ ತಳವರ್ಗದ ಜನರಿಗೆ ಹೊಡೆತ ಕೊಡ್ತಾ ಹೋಗ್ತದೆ ಅಂತ ಅನೇಕ ಸಂಗತಿಗಳು ಬಂದಿದೆ. ಈಗ ಬ್ಲಡ್ ಬ್ಯಾಂಕ್ ನಡೆಸುವವರಿಗೆ ಟ್ಯಾಕ್ಸ್ ಇರಲಿಲ್ಲ, ಈಗ ಅದಕ್ಕೂ ಟ್ಯಾಕ್ಸ್ ಇದೆ ಅಂತ ಆಗ್ತಾಯಿದೆ. ಸೊ ಈ ರೀತಿಯಾದಂಥ ಅತಿ ಅಮೂಲ್ಯವಾದಂಥ ಮತ್ತು ಜನರಿಗೆ ಅನಿವಾರ್ಯವಾದಂಥ ವಸ್ತುಗಳು, ಈಗ ನೀವು ಕೋಕೋ ಕೋಲಾ ಕುಡಿಬೇಡಿ, ಮಜ್ಜಿಗೆ ಕುಡೀರಿ, ಬೊಂಡ ಕುಡೀರಿ ಅಂತ ಒಂದು ಕಡೆ ಎನ್ಕರೇಜ್ ಮಾಡುವಾಗ ನೀವು ಇದಕ್ಕೆ ಟ್ಯಾಕ್ಸ್ ಹಾಕಿದರೆ ಹೇಗೆ? ಇದು ಒಂದು. ಎರಡನೇದು, ಟ್ಯಾಕ್ಸ್ ಇದಕ್ಕೆಲ್ಲ ಯಾಕೆ ಟ್ಯಾಕ್ಸ್ ಹಾಕಬೇಕು ಅಂದರೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಅರ್ಥ. ಸರ್ಕಾರದಲ್ಲಿ ದುಡ್ಡಿಲ್ಲ ಅಂದರೆ ಸಾಲ ಜಾಸ್ತಿ ಆಗಿದೆ. ಈಗ ನೀವು ಸಾಲವನ್ನು ತೀರಿಸೋದು ಬಿಟ್ಟು ಭಾರತದ 100 ಸಿಟಿಯಲ್ಲಿ, ಉದಾಹರಣೆಗೆ ಮಂಗಳೂರಿನಲ್ಲಿ ಸ್ಮಾರ್ಟ್ ಸಿಟಿ, ಅಲ್ಲಿ ನೀವು ಅಲಂಕಾರ ಮಾಡ್ತಾಯಿದ್ದೀರಿ, ಸಿಕ್ಕಲ್ಲಿ ಅಲಂಕಾರ, ಬ್ಯೂಟಿಫಿಕೇಷನ್ ಆಫ್ ಸಿಟಿ ಅಂತ, ಅದಕ್ಕೆ ದುಡ್ಡು ಹಾಕ್ತಾಯಿದ್ದೀರಿ. ಅದು ಬೇಕಾ? ಅದನ್ನು ನೀವು ನಿಲ್ಲಿಸ್ಬೋದಲ್ಲ. ಆ ದುಡ್ಡನ್ನು ನೀವು ಸಾಲ ತೀರಿಸಲಿಕ್ಕೆ ಹಾಕ್ಕೊಂಡು ಜನರಿಗೆ ಟ್ಯಾಕ್ಸ್ ಕಮ್ಮಿ ಮಾಡ್ಬೋದಲ್ಲ. ಇಂತಹ ಸಂವಾದಗಳಿಗೆ ಸರ್ಕಾರ ತೆರೆದುಕೊಳ್ಳಲೇಬೇಕು. ನಾವು ಅದಕ್ಕೂ ತೆರೆದುಕೊಳ್ಳಲಿಕ್ಕೆ ತಯಾರಿಲ್ಲ ಅಂತಾದರೆ ಮುಂದೆ ಬರುವಂಥ ಚುನಾವಣೆಗಳಲ್ಲಿ ರಾಜಕೀಯ ಪಕ್ಷವಾಗಿ ಅದು ಜನರಿಗೆ ಉತ್ತರ ಕೊಡಬೇಕಾಗ್ತದೆ. ಇವತ್ತು ಟ್ಯಾಕ್ಸ್ ಸಹಜ, ಆದರೆ ನೀವು ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಹಾಕ್ತೇವೆ, ಅದಕ್ಕೆ ಮತ್ತು ಏರಿಸ್ತಾನೆ ಹೋಗ್ತೇವೆ ಹೇಳುವಾಗ ಆದಾಯದ ಮೂಲ, ಈಗ ನೀವೆಲ್ಲ ಖಾಸಗಿಯಲ್ಲಿ ಕೆಲಸ ಮಾಡ್ತೀರಿ, ನಿಮಗೆ ಆದಾಯದ ಮೂಲ ಡೈಲಿ ಜಾಸ್ತಿ ಆಗ್ತದಾ? ಇಲ್ಲಲ್ಲ. ಸೊ ಆದಾಯದ ಮೂಲಕ್ಕೆ ಸರಿಯಾಗಿ ನನ್ನ ಖರ್ಚುಗಳನ್ನು ತೂಗಿಸಿಕೊಂಡು ಹೋಗುವವರಿಗೆ ತುಂಬ ಕಷ್ಟ ಆಗ್ತದೆ. ಈ ಒಂದು ಸ್ಥಿತಿಯಲ್ಲಿ ಜನಸಾಮಾನ್ಯರಿಗೆ GST ಅದು ಬಹಳವಾದ ಹೊರೆ ಕೊಡುವಂಥದ್ದಾಗಿರ್ತದೆ. ಯಾಕಂದರೆ ಈಗ ಆರ್ಥಿಕ ಪರಿಸ್ಥಿತಿ, ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ. ಆ ಸಮಯದಲ್ಲಿ ಜನಗಳ ಹಿತಕ್ಕಾಗಿ ಏನಾದರೂ ಯೋಚನೆ ಆಗೋದು ಬಿಟ್ಟು GST ಹಾಕಿಕೊಂಡು ಜನಗಳಿಗೆ ಹೊರೆಯನ್ನು ಭರಿಸಿ, ಯಾಕಂದರೆ ಜನಗಳ ಇನ್ಕಮ್ಮು ಹೆಚ್ಚಾಗೋದಿಲ್ಲ, ಜನಗಳ ಇನ್ಕಮ್ ಅದೇ ರೀತಿ ಇರ್ತದೆ. ಆದರೆ GST ಅವರು ಇನ್ನೂ ಅದಕ್ಕೆ ಹೆಚ್ಚಿನ ಹಣವನ್ನು ಕೊಡುವಾಗ ಏನಾಗ್ತದೆ, ಇನ್ನೂ ಅವರಿಗೆ ಹೊರೆ ಆಗ್ತದೆ. ಒಬ್ಬನು 1,000 ದುಡಿಯೋನು 10,000 ದುಡಿಯೋಕ್ಕೆ ಅಲ್ಲಿ ಕಮಾಯಿ ಇಲ್ಲ ಅವನಿಗೆ. ಅಂಥ ಒಂದು ಸ್ಥಿತಿ ನಮ್ಮ ದೇಶದಲ್ಲಿ ಉಂಟು. ಆದ್ದರಿಂದ GST ಎಂಬುವಂಥದ್ದು ಸ್ವಲ್ಪ ಅದನ್ನು ಆಲೋಚನೆ ಮಾಡಿ ಈ ಒಂದು ಸ್ಥಿತಿಯಲ್ಲಿ ಮಾಡುವಂಥದ್ದು ಸರಿಯಲ್ಲವೆಂದು ನನ್ನ ಅನಿಸಿಕೆ.